ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಕ್ಕಿ ವಿತರಣೆ ಜಟಾಪಟಿಗೆ ಸಂಬಂಧಿಸಿ ಉಡುಪಿಯಲ್ಲಿ ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆತ್ಮವಂಚನೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಉಚಿತವಾಗಿ 5 ಕಿಲೋ ಅಕ್ಕಿ ವಿತರಣೆ ಮಾಡ್ತಾ ಇದೆ. 29 ರೂಪಾಯಿಯನ್ನ ಕೇಂದ್ರ ಸರ್ಕಾರ ಹಾಗೂ 3 ರಾಜ್ಯ ಸರ್ಕಾರ ಹಿಂದೆ ಹಾಕಬೇಕಾಗಿತ್ತು. ಈಗ ಮೋದಿ ಸರ್ಕಾರ ಸಂಪೂರ್ಣವಾಗಿ 5 ಕೆಜಿ ಅಕ್ಕಿಯನ್ನು ಉಚಿತ ಕೊಡ್ತಾ ಇದೆ. ಕಾಂಗ್ರೆಸ್ ಪ್ರಣಾಳಿಕೆ ಮತ್ತು ಭಾಷಣದಲ್ಲಿ 10 ಕೆಜಿ ಉಚಿತವಾಗಿ ಕೊಡುವುದಾಗಿ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರ ಕೊಡುವ ಉಚಿತ ಅಕ್ಕಿಯಲ್ಲಿ 1 ಗ್ರಾಮ್ ಕೂಡ ಕಡಿಮೆ ಮಾಡಿಲ್ಲ. ರಾಜ್ಯ ಕೇಳಿರುವ 10 ಕೆಜಿ ಅಕ್ಕಿಯನ್ನ ಉಚಿತ ಓಪನ್ ಟೆಂಡರ್ನಲ್ಲಿ ಕೊಡುವುದಾಗಿ ಕೇಂದ್ರ ಹೇಳಿದೆ. ತಮ್ಮ ವೈಫಲ್ಯ ಮುಚ್ಚಲು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಎಂದು ಕೋಟಾ ಶ್ರೀನಿವಾಸ ಪೂಜಾರಿ ಆರೋಪವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಸತ್ಯಕ್ಕೆ ಅಪಚಾರ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಮುಂದೆ ಸತ್ಯ ಹೇಳಿ ಸಿದ್ದರಾಮಯ್ಯನವರೇ ಎಂದ ಅವರು, ಕೇಂದ್ರದ 5 ಕೆಜಿ ಅಕ್ಕಿ ಬಿಟ್ಟು ನೀವು 10 ಕೆಜಿ ಕೊಡಬೇಕು. ಚುನಾವಣೆಗೆ ಮುಂಚಿತವಾಗಿ ಕೊಟ್ಟ ಭರವಸೆಯನ್ನ ಈಡೇರಿಸಬೇಕು. ಉಡುಪಿಯಲ್ಲಿ ಮಾಜಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರ ಪ್ರಣಾಳಿಕೆಯಲ್ಲಿ ಮತ್ತು ಅವರ ಭರವಸೆಯಲ್ಲಿ ಕೊಟ್ಟಿರುವುದೇನೆಂದರೆ 10 ಕೆಜಿ ಅಕ್ಕಿಯನ್ನು ನಾವು ಕೊಡ್ತೇವೆ, ಬೇಕು ಮಾಡುವ 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರವನ್ನು ಕೊಡುವುದನ್ನು ಉಚಿತವಾಗಿ ಕೊಡುವುದನ್ನು ಬಿಟ್ಟು 10 ಕೆಜಿ ಕೊಡ್ತಾರಾ ಅಥವಾ ಕೇಂದ್ರ ಸರ್ಕಾರ ಕೊಟ್ಟದನ್ನು ಸೇರಿ 10 ಕೆಜಿ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಅವರು ಅವತ್ತು ಸ್ಪಷ್ಟತೆಯನ್ನು ಹೇಳಿರಲಿಲ್ಲ. ಇವತ್ತು ಕೂಡ ಅಷ್ಟೇ, ಕೇಂದ್ರ ಸರ್ಕಾರ ಏನು 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಬಡವರಿಗೆ BPL ಕಾರ್ಡ್ದಾರಿಗೆ ಕೊಡ್ತಾ ಇದೆಯೋ ಅದರಲ್ಲಿ 1 ಗ್ರಾಮ್ ಕೂಡ ಕಡಿಮೆ ಮಾಡಿಲ್ಲ. 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದೆ. ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥ ಮತ್ತೆ ಹೆಚ್ಚುವರಿ 10 ಕೆಜಿ ಅಕ್ಕಿಗೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅಂದರೆ ಓಪನ್ ಟೆಂಡರಲ್ಲಿ ತಗೊಳ್ಳಿ, ಇದನ್ನು ಸಬ್ಸಿಡಿ ದರದಲ್ಲಿ ಉಚಿತವಾಗಿ ನಾನು ಕೊಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಕೇಂದ್ರ ಸರ್ಕಾರ ಹೇಳಿದೆ. ಇದನ್ನು ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ, ಪ್ರಧಾನಿಯವರ ಮೇಲೆ ಗೂಬೆ ಕೂರಿಸುವಂಥ ಕೆಲಸಗಳನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇರುವಂಥದ್ದು ಅತ್ಯಂತ ದುರದೃಷ್ಟಕರ ಮತ್ತು ಸತ್ಯಕ್ಕೆ ಅಪಚಾರ ಮಾಡುವಂಥ ಆತ್ಮವಂಚನೆ ಒಂದು ವಿಚಾರ ಅಂತ ಅನಿಸ್ಬಿಡುತ್ತೆ. ನಾನು ಈ ಮೂಲಕ ಸಿದ್ದರಾಮಯ್ಯ ಆಗ್ರಹಪಡಿಸುವುದೇನೆಂದರೆ, ಸಾರ್ವಜನಿಕರ ಮತ್ತು ಸತ್ಯವನ್ನು ಹೇಳಬೇಕಾದಂಥ ಅವಶ್ಯಕತೆಗಳಿದೆ. ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಾ ಇದೆ, ನಾವು 10 ಕೆಜಿ ಅಕ್ಕಿಗೆ ಬೇಡಿಕೆ ಇಡ್ತೇವೆ ಅನ್ನುವಂಥ ಪ್ರಶ್ನೆಯನ್ನು ಬಿಟ್ಟು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಮಾತು, ಈ ಒಕ್ಕೂಟದ ವ್ಯವಸ್ಥೆಯಡಿ, ಒಂದು ಒಕ್ಕೂಟದಡಿ ನಾವೆಲ್ಲ ಇದ್ದವರು, ಒಕ್ಕೂಟದ ವ್ಯವಸ್ಥೆಯಡಿ ಪ್ರಧಾನಮಂತ್ರಿಯವರನ್ನು ಕೆಟ್ಟ ಶಬ್ದಗಳಲ್ಲಿ ನಿಂದಿಸುವುದು, ಅಗೌರವವಾದಂಥ ಮಾತುಗಳನ್ನಾಡುವುದು ಯಾವತ್ತೂ ಕೂಡ ಮುಖ್ಯಮಂತ್ರಿ ಹುದ್ದೆಗೆ ಶೋಭೆ ತರುತ್ತದೆ ಅಂತ ಅನಿಸೋದಿಲ್ಲ. ನಾನು ಆಗ್ರಹಪಡಿಸ್ತೇನೆ, ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಉಚಿತವಾದ ಅಕ್ಕಿಯನ್ನು ಜನರಿಗೆ ತಲುಪಿಸೋದ್ರ ಜೊತೆ ನೀವು ಕೊಡ್ತಾ ಇರುವಂಥ 10 ಕೆಜಿ ಅಕ್ಕಿ ಎಲ್ಲಿಂದ ತರ್ತೀರಿ, ಹೇಗೆ ತರ್ತೀರಿ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಬೇಕು. ಮತ್ತು ನೀವು ಕೊಟ್ಟ ಮಾತಿನಂತೆ, ಕೊಟ್ಟ ಭರವಸೆಯಂತೆ 10 ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿರುವಂಥ 5 ಕೆಜಿಯನ್ನು ಬಿಟ್ಟು 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀವು ಕೊಡಬೇಕು.